ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ನಾನಾ ಮಸಾಲಾ, ಕೆಸಿ ಪ್ಯೂರ್ ಕೌ ಘೀ, ಪೋಸ್ಟ್ಮ್ಯಾನ್ ತೋರ್ದಾಲ್, ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ, ಹಾಗೆಯೇ ವಿದ್ಯಾ ಕಾಫಿ. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ರೇಣುಕಾ ಸುರೇಶ್ ಅವರು ಅವರ ಕೈ ರುಚಿಯನ್ನು ತೋರಿಸೋದಕ್ಕೆ ಬಂದಿದ್ದಾರೆ. ಯಾವೆಲ್ಲ ಕೈ ರುಚಿ ಅಂದರೆ ಅವರ ಹೊಸ ಹೊಸ ರುಚಿ ಇರುತ್ತೆ, ನೋಡಬೇಕು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು. ಸೊ ಯಾವಾಗ ಬರುವಾಗಲೂ ಕೂಡ ಸುಲಭದ ರೀತಿಯಲ್ಲಿ ಅಡುಗೆ ಮಾಡುವಂಥದ್ದು ನಮಗೆ ಹೇಳ್ಕೊಡ್ತೀರಿ, ಹೆಚ್ಚಾಗಿ ಉತ್ತರ ಕರ್ನಾಟಕ ಶೈಲಿ. ಸೊ ಇವತ್ತು ಯಾವ ಅಡುಗೆಯನ್ನು ನಮಗೆ ಹೇಳ್ಕೊಡ್ತಾ ಇದ್ದೀರಿ? ಕ್ಯಾರೆಟು ಉಂಡೆದು ಕಡುಬು ಅಂತ ಹೇಳಿ. ಕ್ಯಾರೆಟ್ ಉಂಡೆದು? ಕ್ಯಾರೆಟನ್ನು ತುರಿದು ಮಿಕ್ಸಿಲಿ ಹಾಕಿ ಅಕ್ಕಿ ಹಿಟ್ಟಿನ ಜೊತೆಗೆ ಉಂಡೆ ಮಾಡಿ ಬೇಯಿಸೋದು ಕಡುಬು, ಸುಲಭ. ಸೊ ಕ್ಯಾರೆಟದ್ದು ಉಂಡೆದು ಕಡುಬು. ಕಡುಬು, ಹೌದು. ಓಕೆ ಓಕೆ. ಸೊ ಅದರಿಂದ ಕೂಡ ಕಡುಬು ಮಾಡ್ತಾರಾ? ಹಾಂ ಹಾಂ. ಸೊ ನೆಕ್ಸ್ಟ್ ಇನ್ನೊಂದು? ನೆಕ್ಸ್ಟ್ ಹೆಸರು ಕಾಳು ಬೋಂಡ. ಹೆಸರು ಕಾಳಿನ ಬೋಂಡ. ನೋಡೋಣ, ಈ ಚಳಿಗೆ ಈಗ ಸ್ವಲ್ಪ ಚಳಿ ಶುರು ಆಗಿದೆಲ್ಲ, ಅವಾಗ ಖುಷಿ ಅನ್ಸುತ್ತೆ ಬಿಸಿ ಬಿಸಿಯಾಗಿ ತಿನ್ಲಿಕ್ಕೆ ಅಲ್ವಾ? ಬನ್ನಿ ಕಿಚನ್ ಹೋಗೋದು. ಎಸ್ ಮೇಡಮ್. ಸೊ ಫಸ್ಟ್ ಈಗ ಹಾಗಾದರೆ ನಮ್ಗೆ ಯಾವುದು? ಕ್ಯಾರೆಟ್ ಇದು ಉಂಡೆದು ಕಡುಬು. ಕ್ಯಾರೆಟ್ ಕಡುಬು. ಓಕೆ, ಕಡುಬು. ಸರಿ, ಹಾಗಾದ್ರೆ ಮಿಕ್ಸಿಯಾ? ಹೌದು. ಸ್ವಲ್ಪ ಹುಡಿ ಮಾಡೋದು. ಇದನ್ನು ಪುಡಿ ಮಾಡ್ಬೋದಾ? ಅದಕ್ಕೆ ಹಾಕೊಳ್ಳೋದಾ? ಹಾಕಿ. ಕ್ಯಾರೆಟನ್ನು ಹುಡಿ ಮಾಡಿ ಸಣ್ಣದು ಪೇಸ್ಟ್ ಮಾಡ್ಕೊಳ್ಬೇಕು. ಫೈನ್ ಪೇಸ್ಟಾ? ಓಕೆ. ಹಾಂ ಹಾಂ. ಹಸಿಯನ್ನೇ ಹಾಕಿ ಪೇಸ್ಟ್ ಮಾಡ್ಕೊಳ್ಬೇಕು. ನೀರು ಹಾಕಬೇಕಾ ಹೇಗೆ? ಬೇಡ, ಇದಕ್ಕೆ ಸ್ವಲ್ಪ ಹಾಕ್ಕೊಳ್ತೀವಲ್ಲ. ಹಾಂ ಹಾಂ. ಇದೇ ನೀರು ಆಗುತ್ತೆ. ಹ್ಞೂ ಹ್ಞೂ ಹ್ಞೂ. ಸ್ವಲ್ಪ ಬಿಸಿ ನೀರು ಮಾಡುವ, ಸ್ವಲ್ಪ ಬಿಸಿನೀರು ಸ್ವಲ್ಪ. ಸಾಕಾ? ಅಷ್ಟೇ ಸಾಕು. ಅದು ಸ್ವಲ್ಪ ಕುದಿಬೇಕು. ಅಷ್ಟೇ ನೀರು ಸಾಕು? ಸಾಕು. ಇದು ಕ್ಯಾರೆಟ್ ಸ್ವಲ್ಪ ಹಸಿ ಇರ್ತದೆ ಆಲ್ರೆಡಿ. ಹಾಂ ಹಾಂ ಹಾಂ. ಇದು ಸ್ವಲ್ಪ ಎಂತ ಉಂಡೆ ಕಟ್ಟಲಿಕ್ಕೆ ಬರುವ ಹದಕ್ಕೆ ಮಾಡ್ಕೊಳ್ಳಿಕ್ಕೆ ಅಷ್ಟೇ, ಅಕ್ಕಿ ಹಿಟ್ಟಲ್ಲಿ. ಇದು ಏನು ಸಿಹಿಯಾ? ಖಾರ. ಖಾರ, ಹೌದು. ಹಾಂ ಹಾಂ. ಸ್ವಲ್ಪ ಉಪ್ಪು. ಅಂದರೆ ಈಗ ಇದರಲ್ಲಿ ಏನೆಲ್ಲ ಹಾಕಿ ಬೇಯಿಸಲಿಕ್ಕಿದೆ? ಇದಕ್ಕೆ ಬೌಲಿಗೆ ಅಕ್ಕಿ ಹಿಟ್ಟು ಮತ್ತು ಕ್ಯಾರೆಟ್ ತುರಿ ಹಾಕೊಂಡು ಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳಿಕ್ಕೆ. ಓಕೆ ಓಕೆ. ಸರಿ, ಕುದಿ ಬಂತು, ಸಾಕು ಅನ್ಸುತ್ತೆ. ಹಾಂ ಸರಿ. ಆಫ್ ಮಾಡಲಾ? ಹಾಂ. ನೆಕ್ಸ್ಟ್ ಇನ್ನು? ನೆಕ್ಸ್ಟು ಅಕ್ಕಿ ಹಿಟ್ಟು ಇದಕ್ಕೆ ಮತ್ತು ಕ್ಯಾರೆಟ್ ತುರಿ ಅದು ಪೇಸ್ಟ್ ಮಾಡಿದ್ದೇವಲ್ಲ. ಇನ್ನು ಇದಕ್ಕೆ ಸ್ವಲ್ಪ ನೀರು ಹಾಕಿ, ಸ್ವಲ್ಪ ಸ್ವಲ್ಪವೇ ಹಾಕೊಳ್ಳೋದಾ? ಹೌದೌದು. ಹಾಂ, ಸಾಕು. ಅಂದರೆ ಇದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಟೈಮ್ಗೆ ಆಗುವಂಥದ್ದು? ಸಂಜೆಗೆ? ಬೆಳಗ್ಗೆ ಆದರೆ ಇದು
ಹೊಟ್ಟೆ ತುಂಬಲಿಕ್ಕಿಲ್ಲ ಮಕ್ಕಳಿಗೆ. ಓಕೆ. ಸಂಜೆ ಟೈಮಲ್ಲಾದರೆ ಲೈಟಾಗಿ ಅಂದರೆ ಇದು ಕಡುಬು ಖಾಲಿ ಬೇಯಿಸ್ಬಿಟ್ಟು ಅಷ್ಟೇನಾ? ಬೇಯಿಸಿ ಒಗ್ಗರಣೆ ಹಾಕಬೇಕು. ಓಹೋ ಓಕೆ. ಹಾಗಾದರೆ ಇದು ಇಷ್ಟೇ ಹದವ ಒಂದು ಉಂಡೆ ಕಟ್ಟೋರಿ? ಉಂಡೆ ಸಣ್ಣ ಸಣ್ಣ ಹೀಗೆ ಉಂಡೆ ಕಟ್ಟೋ ಹದಕ್ಕೆ ಬಂದರೆ. ಹಾಗಾದರೆ ಇದು ಇನ್ನೂ ಕಲಸಿ ಆಯಿತು ಅಂತ ಹೇಳಿದ್ರೆ ಡೈರೆಕ್ಟ್ ನಾವು ಬೇಯಲಿಕ್ಕೆ ಇಡೋದಾ? ಬೇಯಲಿಕ್ಕೆ ಉಂಡೆ ಮಾಡಿಕೊಂಡು ಬೇಯಲಿಕ್ಕೆ. ಹೌದಾ? ಇದು ಹೇಗೆ ನಿಮ್ಮಾಚೆ ಉತ್ತರ ಕರ್ನಾಟಕದಲ್ಲಿ ಇದು ಮಾಡ್ತಾರಾ ಅಥವಾ ನಿಮ್ಮದೇ ಓನ್ ಇನೋವೇಟಿವ್? ಕ್ಯಾರೆಟ್ ಇತ್ತು, ಹಾಗೆ ಒಮ್ಮೆ ಟ್ರೈ ಮಾಡು ಅಂತ ಮಾಡಿದ್ದು. ಓಕೆ. ಕಡುಬು ಖಾಲಿ ಮಸಾಲ ಕಡುಬು ಅಲ್ಲ, ಹೀಗೆ ಕಡುಬು ತಿಂದು ಬೋರ್ ಆಗ್ತದಲ್ಲ, ಇದು ಒಮ್ಮೆ ಮಾಡುವ ಅಂತ. ನಿಮಗೆ ಸಣ್ಣ ಬೌಲಲ್ಲಿ ಎಣ್ಣೆ ಬೇಕು, ಸ್ವಲ್ಪ ಆಯಿಲಾ? ಸ್ವಲ್ಪ ಆಯಿಲ್. ಓಕೆ. ಇಲ್ಲ ಅಂದರೆ ಅದು ಉಂಡೆ ಕಟ್ಟಲಿಕ್ಕೆ. ಸೊ ಇದು ಹಾಗಾದರೆ ಇದು ಉಂಡೆ ಕಟ್ಟಿದ ತಕ್ಷಣ ಇದು ಬೇಯಲಿಕ್ಕೆ ಇಡೋದು? ಬೇಯಲಿಕ್ಕೆ ಇಡೋದು. ಸೊ ಹಾಗಾದರೆ ನೀರು ಇಟ್ಕೊಂಡಿಲ್ಲ? ನೀರಿದೆ. ಸೊ ಇದು ಕ್ಯಾರೆಟ್ ಹಾಕಿ ಮಾಡಿದ್ದೀರಿ, ಬೇರೆ ತರಕಾರಿನ ನೀವು ಟ್ರೈ ಮಾಡಿದ್ದೀರಾ? ಸೌತೆಕಾಯಿ ಹಾಕಿ ಮಾಡ್ಬೋದು ನಾವು ತಿನ್ನುವಂಥ ಕುಕ್ಕುಂಬರ್. ಗಟ್ಟಿ ಸೌತೆ ಬರ್ತದೆ, ಕುಕ್ಕುಂಬರ್ ಅಲ್ಲೇ ನಮ್ಮ ಗಟ್ಟದ ಸೌತೆ ಬರ್ತದೆ, ಅದು ಹಾಕಿದ್ರೆ ಚಿಕ್ಕ ಚಿಕ್ಕದಲ್ವಾ? ಅದು ಹಾಕಿದ್ರೆ ಚೆನ್ನಾಗಿ, ಅದು ಹಾಗೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಾದರೆ ಉಪ್ಪು ಅದನ್ನು ಅರ್ಧ 4 ಪೀಸ್ ಮಾಡಿ ಉಪ್ಪು ಹಾಕಿ ಖಾರ ಹುಡಿ ಹಾಕಿ ತಿನ್ನಿ. ನೀವು ಅದು ಗಟ್ಟದ್ದು ಅಂತ ಹೇಳಿದ್ರಿ, ಅದು ಇಲ್ಲಿ ಮಾರ್ಕೆಟಲ್ಲಿ ಮಾರುವಾಗ ಅದೇನು ಇಂಗ್ಲಿಷ್ ಕುಕ್ಕುಂಬರ್ ಅಂತ ಬೇರೆ ಹೇಳ್ತಾರೆ ಅದಕ್ಕೆ. ನೋಡಿ ನಮ್ಮದೇ ಇದು ಕರ್ನಾಟಕದಲ್ಲೇ ಉತ್ತರ ಕರ್ನಾಟಕದಲ್ಲಿ ಮಾಡುವಾಗ ಅದನ್ನು ಅಲ್ಲೇ ಬೆಳೆಸೋದು, ಆದರೆ ಮಾರುವಾಗ ಮಾತ್ರ ಇಂಗ್ಲಿಷ್ ಕುಕ್ಕುಂಬರ್. ನಮ್ಮ ಆಚೆ ಅದು ಗದ್ದೆ ಸೌತೆ ಹೇಳ್ತಾರೆ, ಅದಕ್ಕೆ ಗದ್ದೆ ಸೌತೆ ಅಂತ ಹೇಳ್ತಾರೆ. ಇದೀಗ ಆಯ್ತು, ಇದಕ್ಕೆ ಹಾಕೊಳ್ಳೋದಾ? ನೀರು ಕುದ್ರೆ ಹಾಕಿಬಿಡೋದು. ಸ್ವಲ್ಪ ಎಣ್ಣೆ ಹಾಕ್ಬೇಕಾ? ಸ್ವಲ್ಪ ಎಣ್ಣೆ ಹಾಕಿ, ಇದರಲ್ಲೇ ಇದೆ, ಅದನ್ನೇ ಸ್ವಲ್ಪ ಹಾಕೊಂಬರೋಣ. ಇದು ಉಂಡೆ ಮಾಡೋದೇ ತುಂಬಾ ಟೈಮ್ ತಗೊಳ್ಳೋದು, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇಲ್ಲ ಬಾಕಿದೆಲ್ಲ ಸ್ವಲ್ಪ ಬೇಗ ಬೇಗ ಆಗ್ತದೆ. ಅದಕ್ಕೆ ಅದು ಸ್ವಲ್ಪನೇ ಮಾಡೋದು, ಹೊಟ್ಟೆ ತುಂಬಲ್ಲ ಅಂತ ನೀವು ಹೇಳಿದ್ರಿ, ಅದಕ್ಕೆ ಹೊಟ್ಟೆ ತುಂಬಲ್ಲ. ಎಷ್ಟು ಒಂದು 5 ನಿಮಿಷ ಬೆಂದ್ರೆ ಆಯ್ತಾ? ಬಾಕಿದೆಲ್ಲ ಕೆಲಸ ಆಮೇಲೆ ಆ ಕಡೆ ಇಟ್ಕೊಂಡು ಬೇಕಿದ್ರೆ ಒಗ್ಗರಣೆ ಹಾಕೊಳ್ಳಿ. ಹೌದಾ? ಹಾಗಾದ್ರೆ ಇದನ್ನ ಈ ಕಡೆ ಬೇಯಲಿಕ್ಕೆ ಇಟ್ಕೊಳ್ಳಿಲ್ಲ ಅಂದ್ರೆ 5 ನಿಮಿಷದಲ್ಲಿ ಬೇಯುತ್ತೆ ಅಂದರೆ ಟೈಮ್ ವೇಸ್ಟ್ ಮಾಡೋ ಹಾಗಿಲ್ಲ ಅಲ್ವಾ? ಆಯಿಲ್ ಹಾಕ್ಲಾ? ಸ್ವಲ್ಪ ಆಯಿಲ್ ಹಾಕಿ. ಸೊ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕಾ? ಸಾಕು. ಉದ್ದಿನ ಬೇಳೆ, ತೆನೆಲಗಡ್ಲೆ, ಕಡಲೆಬೇಳೆ, ಶೇಂಗಾ ಬೀಜ ಇಸ್ ಮಸ್ಟ್. ನಿಮ್ಮದು ನಮ್ಮದು ಫೇವ್ರೇಟ್ ಅದು, ಆ ಕಡೆ ಇಲ್ಲದೆ ಅಡಿಗೆ ಯಾವುದೇ ಇದಕ್ಕೂ ಶೇಂಗಾ ಬೀಜ ಬೇಕೇ ಬೇಕು. ಈರುಳ್ಳಿ, ಇದನ್ನ ಅಂದರೆ ರೆಡಿ ಆಗಿದೆ, ಇನ್ನೂ ಮಿಕ್ಕಿದೆ. ನೀವು ಹೇಳಿದ್ರೆ ಹೊಟ್ಟೆ ತುಂಬಲ್ಲ, ಬಟ್ ಮಿಕ್ಕಿದೆ ಅಂತ ಹೇಳಿದ್ರೆ ಇಡಕ್ಕಾಗಲ್ವಾ? ಹೇಗೆ? ಇಡ್ಬೋದು. ಕಾಯಿ ಮೆಣಸು, ಓ ಖಾರಕ್ಕೆ ಹಸಿಮೆಣಸು. ಹೌದು, ಹಸಿಮೆಣಸು. ಉಪ್ಪು, ಬೆಂದಿದೆಯಾ? ಸ್ವಲ್ಪ ಬೇಕು. ಓ ಮುಟ್ಟಿ ನೋಡೋ ಗೊತ್ತಾಗ್ತದೆ ನಿಮಗೆ? ಬರ್ತದೆ, ಅದು ಸೌಂಡ್ ಬರ್ತದೆ. ಹೌದಾ? ಅಂದ್ರೆ ಒಂದು ಸೌಂಡ್ ಬರ್ತದೆ, ಅದು ಆವಾಗ ಬೆಂದಿದೆ ಅಂತ ಗೊತ್ತಾಗ್ತದೆ. ಅಂದ್ರೆ ಅದು ಹೇಗೆ ಗೊತ್ತ? ಹೇಗೆ? ಯಾವುದೇ ಕಡುಬು ಮಾಡುವಾಗಲೂ ಬಂದಿದೆ ಅಂತ ಹೀಗೆ ಬೊಟ್ಟಿದ್ರೆ ಅದೊಂದು ಸ್ಮೂತ್ ಸೌಂಡ್ ಬರ್ತದೆ, ಆವಾಗ ಬೆಂದಿದೆ ಅಂತ ಗೊತ್ತಾಗ್ತದೆ. ನಾನು ನೋಡ್ತೀನಿ, ನನಗೇನು ಗೊತ್ತಾಗ್ತಿಲ್ಲ, ಏನೋ ಗೊತ್ತಾಗಲಿಲ್ಲ. ಎಕ್ಸ್ಪೀರಿಯನ್ಸ್ ಅದೇ ಹೇಳೋದು. ಇದು ಹಾಫ್ ಮಾಡ್ಕೊಳ್ಳುವ ಈಗ. ಸೊ ಇದು ಕೂಡ ಬೆಂದಿದೆ, ತೆಗೆದಾ? ತೆಗಿ.
ಇದನ್ನು ಡೈರೆಕ್ಟ್ ಹಾಕೊಳ್ಳೋದು ಅದಕ್ಕೆ? ಇದಕ್ಕೆ ಹಾಕೊಳ್ಬೇಕು ಇನ್ನು. ಓ ಓಕೆ. ಅದು ಬೇವಾಗ ಈ ಕಡೆ ಒಗ್ಗರಣೆನೂ ರೆಡಿಯಾಗಿರುತ್ತೆ. ಇದು ಬಿಸಿ ಬಿಸಿ ತಿನ್ನೋದಕ್ಕೆ ಚೆಂದನ ತಣ್ಣಗಾದ್ಮೇಲೆ? ಬಿಸಿನೇ ಚಂದ. ಬಿಸಿ ಬಿಸಿ. ಓಕೆ. ಈಗ ನೀವು ಬರೀ ಕ್ಯಾರೆಟ್ ಮಾತ್ರ ಅದಕ್ಕೆ ಹಾಕಿದ್ರಲ್ಲ, ಹೌದು, ಅದಕ್ಕೆ ಹಸಿಮೆಣಸು ಕೂಡ ಒಟ್ಟಿಗೆ ಗ್ರೈಂಡ್ ಮಾಡಿ ಹಾಕಿದ್ರೆ ಅದೇ ಅದರಲ್ಲೇ ಖಾರ ಬರುತ್ತೆ, ಟೇಸ್ಟ್ ಬರುತ್ತೆ ಅಲ್ವಾ? ಲಾಸ್ಟಿಗೆ ತೆಂಗಿನಕಾಯಿ ತುರಿ ಹಾಕೋದು. ಸ್ವಲ್ಪ ನಿಂಬೆಹಣ್ಣು. ಇದು ಸ್ವಲ್ಪ ಚಿತ್ರಾನ್ನ ಥರ ಇದೆ. ನಿಂಬೆಹಣ್ಣು ಹಾಕಿದರೆ ಚಿತ್ರಾನ್ನ ಅಂತ. ಹಾಂ. ಫಟಾಫಟ್ ಅಂತ ಆಗುತ್ತೆ. ಒಂದು ಕಡೆ ಬೆಂದಿರುವಾಗ ಬೇಯ್ತಾ ಇರುವಾಗ ಈ ಕಡೆ ಎಲ್ಲ ಹೆಚ್ಕೊಂಡು ಕೂಡ ರೆಡಿ ಮಾಡ್ಕೊಳ್ಬೋದು. ಲಾಸ್ಟಿಗೆ ಪುಟಾಣಿ ಪೌಡರ್ ಮತ್ತು ಶೇಂಗಾ ಪೌಡರ್ ಬೇಕಿದ್ರೆ ಹಾಕೋಬೋದು ಮೇಲೆ. ಇದು ಆಪ್ಷನಲ್ಲ, ಹೇಗೆ ಹಾಕಲೇಬೇಕಾ? ಬೇಕಂತೇನಿಲ್ಲ, ಆಪ್ಷನ್ ಹಾಕ್ಕೊಳ್ಬೋದು. ಇದಕ್ಕೆ ಸ್ವಲ್ಪ ಸಾಸು, ಟೊಮೆಟೊ ಸಾಸು ಎಲ್ಲ ಹಾಕಿದರೆ ಉಂಡೆದು ಗೋಬಿನೇ ಆಗಿಬಿಡುತ್ತೆ. ಕ್ಯಾರೆಟ್ ಉಂಡೆದು ಗೋಬಿ ಆಗಿಬಿಡುತ್ತೆ. ಆಯ್ತು, ರೆಡಿನಾ? ಹಾಂ, ರೆಡಿ. ಕ್ಯಾರೆಟ್ ಉಂಡೆ ಕಡುಬು ರೆಡಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಒಂಥರ ಡಿಫ್ರೆಂಟ್ ರೆಸಿಪಿ. ಸೊ ಚಿತ್ರಾನ್ನ ತಿಂದಿದ್ದೀನಿ, ಚಿತ್ರಾನ್ನ ತಿಂದು ಬೋರ್ ಆಯಿತು ಅಂತ ಹೇಳಿದ್ರೆ ಈ ಥರನೂ ಮಾಡ್ಬೋದು. ಸೊ ಕ್ಯಾರೆಟ್ ಕೂಡ ಇದೆ. ಸೊ ಕ್ಯಾರೆಟ್ ಎಲ್ಲ ತಿನ್ನಲ್ಲ, ಈ ಪುಲಾವ್ಗೆಲ್ಲ ಹಾಕ್ತಾರೆ ಹಾಗೆ ತೆಗೆದು ಸೈಡಲ್ಲಿ ಇಡ್ತಾರೆ. ಇದಂತೂ ಗ್ರೈಂಡ್ ಮಾಡಿಕೊಟ್ರೆ ಒಂಥರ ಡಿಫ್ರೆಂಟಾಗಿ ಚಿಕ್ಕ ಚಿಕ್ಕ ಉಂಡೆ ತಿನ್ನೋದಕ್ಕೂ ಚೆನ್ನ. ಸೊ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಕ್ಯಾರೆಟ್ ಕಡುಬು ತಯಾರಿಸುವ ವಿಧಾನ. ಮೊದಲು ಅರ್ಧ ಕಪ್ ಪುಟಾಣಿಯನ್ನು ಪುಡಿ ಮಾಡಿಟ್ಟುಕೊಳ್ಳಿ. ನಂತರ ಕ್ಯಾರೆಟನ್ನು ನುಣ್ಣಗೆ ರುಬ್ಬಿಕೊಳ್ಳಿ. ಇನ್ನೊಂದೆಡೆ 1 ಕಪ್ ಅಕ್ಕಿ ಹಿಟ್ಟಿಗೆ ರುಬ್ಬಿದ ಕ್ಯಾರೆಟ್ ಸ್ವಲ್ಪವೇ ಬಿಸಿ ನೀರು ಸೇರಿಸುತ್ತಾ ಕಲಸಿ ನಾದಿಕೊಳ್ಳಿ. ಚಿಕ್ಕ ಉಂಡೆಗಳಾಗಿ ಮಾಡಿ ಹಬೆಯಲ್ಲಿ 5 ರಿಂದ 10 ನಿಮಿಷ ಬೇಯಿಸಿಕೊಳ್ಳಿ. ಆನಂತರ ಬಾಣಲೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಉದ್ದಿನಬೇಳೆ, ಶೇಂಗಾ ಬೀಜ, ಹೆಚ್ಚಿದ ಈರುಳ್ಳಿ ಹಾಕಿ ಒಗ್ಗರಣೆ ಮಾಡಿಕೊಂಡು ಹಸಿಮೆಣಸು, ಉಪ್ಪು, ಬೇಯಿಸಿದ ಉಂಡೆಗಳನ್ನು ಹಾಕಿ ಹುರಿಯಿರಿ. ಬಳಿಕ ತೆಂಗಿನ ತುರಿ, ನಿಂಬೆ ರಸ, ಪುಟಾಣಿ ಪುಡಿ ಹಾಕಿ ಬೆರೆಸಿಕೊಳ್ಳಿ. ಈಗ ರುಚಿಕರವಾದ ಕ್ಯಾರೆಟ್ ಕಡುಬು ಸವಿಯಲು ಸಿದ್ಧ. ನೋಡೋದಕ್ಕೆ ಚಿಕ್ಕ ಕಾಬೂಲ್ ಚೆನ್ನ ಥರ ಕಾಣ್ತಾ ಇದೆ. ಅಷ್ಟು ಒಂಥರ ನೋಡೋದಕ್ಕೆ ಪುಟ್ಟದಾಗಿ ತುಂಬ ಚೆನ್ನಾಗಿದೆ. ಸೊ ಈ ರೆಸಿಪಿ ಅಂತೂ ಆಯಿತು. ನೆಕ್ಸ್ಟ್ ರೆಸಿಪಿಗೆ ಎಲ್ಲ ತಯಾರಿ ಮಾಡ್ತಾ ಇದ್ದಾರೆ. ಅಷ್ಟೊತ್ತು ನೀರು ತಗೊಳ್ಳೋದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ನಾನಾ ಮಸಾಲ, KC ಪ್ಯೂರ್ ಕೌಗಿ, ಪೋಸ್ಟ್ಮ್ಯಾನ್ ತೋರ್ದಾಲ್, ಐಶ್ವರ್ಯ KT ಸ್ಪೆಷಲ್ ಟೀ, ಹಾಗೆಯೇ ವಿದ್ಯಾ ಕಾಫಿ. ಒಂದಂತೂ ಟೀ ಟೈಮ್ ಸ್ನ್ಯಾಕ್ ರೆಡಿ ಮಾಡಿ ಕೊಟ್ಟಿದ್ದಾರೆ. ಈಗ ಯಾವ ರೆಸಿಪಿ ಅವ್ರನ್ನೇ ಕೇಳಬೇಕು. ಮೇಡಮ್, ಈಗ ಯಾವ ಅಡುಗೆ ನಮಗೆ ಹೇಳ್ಕೊಡ್ತಾ ಇದ್ದೀರಿ? ಹೆಸರು ಕಾಳು ಬೋಂಡ. ಹೆಸರು ಕಾಳು ಬೋಂಡ. ಹೌದು, ಹೆಸರು ಕಾಳಿನಿಂದ ಒಂದು ಬೋಂಡ ಥರನೇ ಮಾಡೋದು. ಹಾಂ, ಇದು ಏನಾದರೂ ಒಗ್ಗರಣೆ ಅದೆಲ್ಲ ಮಾಡೋಕ್ಕೆಲ್ಲ ಇದೆ? ಏನಿಲ್ಲ, ನಿಮ್ದೆಲ್ಲ ಸ್ವಲ್ಪ ಸೀಕ್ರೆಟ್ ರೆಸಿಪಿ. ಕಡುಬು ಅಂತ ಹೇಳ್ತೀರಿ, ಆಮೇಲೆ ಅದಕ್ಕೆಲ್ಲ ಒಗ್ಗರಣೆ ಎಲ್ಲ ಇದೆ. ಸೊ ಇದು ಖಾಲಿ ಎಣ್ಣೆಯಲ್ಲಿ ಬೇಯಿಸೋದಕ್ಕೆ. ಎಣ್ಣೆ ಹೆಸರು ಕಾಳು ಬೇಯಿಸಿಕೊಂಡು ಬೆಲ್ಲ ಹಾಕಿ. ಇದು ಸ್ವೀಟಾ? ಬೋಂಡ. ಹೌದು. ಓ, ಬೋಂಡ ಅಂತ ಹೇಳಿದ್ರೆ ನಾನೇನೋ ಖಾರ ಇರುತ್ತೆ ಅಂತ. ಸ್ವೀಟ್ ಬೋಂಡ. ಓಕೆ, ಸ್ಟಾರ್ಟ್ ಮಾಡೋಣ. ಇದು ಹೆಸರು ಕಾಳು ಸ್ವಲ್ಪ ಬೇಯಲಿಕ್ಕೆ ಇಡುವ. ಕುಕ್ಕರ? ಹಾಂ, ಕುಕ್ಕರ್ ಬೇಕು. ಇದು ಹೆಸರು ಕಾಳ? ಹೌದು, ಹೆಸರು. ಇದು ನಮ್ಮ ಊರಿದು ಹೆಸರು ಕಾಳು. ಅಚ್ಚ ಹಸಿರು. ಇದು ಹಸಿರು ಅಂದ್ರೆ ಹಸಿರಲ್ಲ, ಕಪ್ಪು ತರ ಅಲ್ಲ? ಕಪ್ಪು ಹೆಸರು ಕಾಳು. ಟೇಸ್ಟ್ ಬರುತ್ತೆ. ಓ, ಇದು ಕಪ್ಪೆನಾ? ಹೆಸರು ಕಾಳು ಕಪ್ಪು, ಅದ್ರ ಟೇಸ್ಟ್ ಇರುತ್ತೆ. ಹಾಕ್ಲಾ ಇದು? ಹಾಂ, ಹಾಕಿ. ನೀರು. ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್? ಡಿಫ್ರೆಂಟ್ ಅಂದರೆ ಅದು ಸ್ವಲ್ಪ ದಪ್ಪ ಬರ್ತದೆ, ಇದು ಸ್ವಲ್ಪ ಸಣ್ಣದು, ಇದು ಟೇಸ್ಟ್ ಜಾಸ್ತಿ.
ಇದು ಅದಕ್ಕಿಂತ ಟೇಸ್ಟ್ ಇದೆ. ಟೇಸ್ಟ್ ಬಟ್ ಬೆಂದ ಮೇಲೆ ಏನು ಕಪ್ ಕಪ್ಪ ಹಾಗೆ ಕಾಣುತ್ತೆ. ನೀರು ಹಾಕ್ಬೇಕಾ ಇನ್ನು ಸ್ವಲ್ಪ ಬೇಯಬೇಕು. ಅದೆಲ್ಲ ಆದ್ರೆ ನಾವು ನೆನೆಸಿಟ್ಟು ಎಲ್ಲ ಮಾಡ್ತೀವಿ, ಇದಕ್ಕೆ ನೆನೆಸ್ಬೇಕು ಅನ್ನೋ ಅವಶ್ಯಕತೆ ಇಲ್ವಾ? ನೆನೆಸ್ಬೇಕು. ಟೈಮ್ ಸ್ವಲ್ಪ ಕಡಿಮೆ ಇತ್ತು ಅಂದ್ರೆ ಡೈರೆಕ್ಟ್ ಬೇಯಿಸ್ಕೊಳ್ಬಹುದು. ಓಕೆ ಓಕೆ. ಅಂದ್ರೆ ಕಪ್ಪು ಹೆಸರು ಕಾಳು ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಇದು ಹುರಿದು ಚಟ್ನಿ ಮಾಡಿದ್ರೆ ತುಂಬಾ ಚೆನ್ನಾಗಾಗುತ್ತೆ ಇದನ್ನ. ಹೌದು. ಖಾಲಿ ಹಾಗೇನೆ ಹಸಿಯನ್ನ ಹುರಿದು ಹುರಿದು ಮತ್ತೆ ಮಿಕ್ಸಿಯಲ್ಲಿ ಚಟ್ನಿ ಹುಡಿಗೆ ಎಲ್ಲ ಹಾಕ್ತೀವಲ್ಲ, ಬೆಳ್ಳುಳ್ಳಿ ಖಾರ ಹುಡಿ ಅದೆಲ್ಲ ಹಾಕಿದ್ರೆ ಹುಣಸೆ ಹಣ್ಣು ಎಲ್ಲ ಹಾಕಿದ್ರೆ ಚೆನ್ನಾಗಾಗುತ್ತೆ ಊಟಕ್ಕೆ. ಹೆಸರು ಕಾಳು ಚಟ್ನಿ. ನಮ್ಮಚೆ ಕಾಳಿದೆ ಜಾಸ್ತಿ ಚಟ್ನಿ ಮಾಡೋದು. ಹೆಸರು ಕಾಳು ಮತ್ತೆ ಉದ್ದಿನ ಕಾಳು ಮತ್ತೆ ಹುರುಳಿ ಕಾಳು. ಉದ್ದಿನ ಬೇಳೆದು ನಾನು ಮಾಡ್ತೀನಿ ಚಟ್ನಿ, ಕಾಳದು ಮಾಡಲಿಲ್ಲ. ಕಾಳಿಂದ ಕೂಡ ಮಾಡ್ತಾರೆ ಹುರಿದು. ಅಂದ್ರೆ ನಾವು ಅದು ಹಸಿರು ಹೆಸರು, ಇದು ಕಪ್ಪು ಹೆಸರು. ಕಪ್ಪು ಹೆಸರು ಇದು ಸಿಗುತ್ತಾ ಈ ತರನು ಇಲ್ಲಿ ಮಾರ್ಕೆಟ್ ಅಲ್ಲಿ? ಗೊತ್ತಿಲ್ಲ, ನಾನು ಊರಿಂದ ತಗೊಂಡು ಬಂದಿದ್ದೆ. ಅಂದ್ರೆ ಅದಾದ್ರೆ ಹಸಿರು ಹೆಸರು ಆದ್ರೆ ತಂಪು ದೇಹಕ್ಕೆ, ಇದು ಹೇಗೆ? ಇದು ಸಹ ತಂಪೆ. ಹೌದು. ಇದನ್ನು ಹೆಸರು ಕಾಳು ನೆನೆಸಿ ಹಸಿದೆ ರುಬ್ಬಿ ಬೆಲ್ಲ ಹಾಕಿ ಕುಡಿದ್ರೆ ಪಿತ್ತಕ್ಕೆಲ್ಲ ಒಳ್ಳೇದಾಗ್ತದೆ. ಅಮ್ಮ ಮಾಡಿ ಕೊಡ್ತಾ ಇದ್ರು. ಪಿತ್ತ ಆಯ್ತು ಅಂತ ಹೇಳಿದ್ರೆ ಅದನ್ನೇ ನಮಗೆ ಮದ್ದು ಕೊಡ್ತಾ ಇದ್ರು. ಓಹೋ. ಈಗಾಗಲೇ 2-3 ವಿಸಿಲ್ ಆಯ್ತು. ಆಫ್ ಮಾಡ್ತೀನಿ. ಇದೀಗ ಓಕೆ, ಇನ್ನು ಸ್ಟೀಮ್ ಬಿಡೋವರೆಗೂ ವೇಟ್ ಮಾಡಬೇಕು. ಮೇಡಮ್, ಇದು ನೀವು ಈಗ ಹೆಸರು ಕಾಳಿಂದ ಮಾಡ್ತಾ ಇದ್ರಿ. ಇನ್ನೊಂದು ನಿಮ್ಮ ಕಡೆ ಅದು ಮಡಕೆ ಕಾಳು ಅಂತ ಬೆಳೆಸ್ತಾರಲ್ವಾ? ಹೌದು. ಅದರಿಂದನೂ ಮಾಡೋಕ್ಕಾಗತ್ತಾ? ಅದರಿಂದ ಮಾಡಕ್ಕೆ ಒಳ್ಳೇದು. ಅದರಲ್ಲಿ ಏನೆಲ್ಲ ಮಾಡ್ತಾರೆ? ಅದರಲ್ಲಿ ಮೆಳಕೆ ಕಟ್ಟಿ ಪಲ್ಯ ಮಾಡ್ಬೋದು ರೊಟ್ಟಿಗೆ. ಅಂದ್ರೆ ಅದು ಮೊಳಕೆ ಬರಬೇಕಾ? ಹೌದು. ಹಾಗೆ ಆದ್ರೆ ಚೆನ್ನಾಗಾಗುತ್ತೆ. ಹೀಗೂ ಚೆನ್ನಾಗಾಗುತ್ತೆ, ಮೊಳಕೆ ಬಂದ್ರೆ ಚೆನ್ನಾಗಾಗುತ್ತೆ. ಓಹೋ, ಓಕೆ. ಅದು ಕೂಡ ನೆನೆಸಿ ಮತ್ತೆ ಎಲ್ಲ ಮಾಡಿ ತುಂಬಾ ಹೊತ್ತು ನೆನೆಸ್ಬೇಕಾ ಹೇಗೆ? ಅದು ಇಲ್ಲ, 1-2-3 ಅವರ್ ನೆನೆಸಿ ಅದನ್ನ ಮೆಳಕೆ ಬರ್ಸ್ಬೇಕಲ್ಲ. ಮೆಳಕೆ ಬರ್ಸಿದ್ರೆ ಚೆನ್ನಾಗಾಗುತ್ತೆ. ಹೀಗೆ ಆದ್ರೆ 1-2 ಗಂಟೆ ನೆನೆಸಿ ಪಲ್ಯ ಮಾಡ್ತಾರೆ. ಇದನ್ನು ಸ್ವಲ್ಪ ಕಡಲೆ ಹಿಟ್ಟು ನೆನೆಸ್ಕೊಳ್ಳುವ, ಕಲ್ಸ್ಕೊಂಡು ಬಿಡುವ ಬೋಂಡ ಮಾಡ್ಲಿಕ್ಕೆ. ಓ, ಅಂದ್ರೆ ಇನ್ನು ಇದಕ್ಕೆ ಕಡಲೆ ಹಿಟ್ಟೆಲ್ಲ ಹಾಕ್ಲಿಕ್ಕಿದ್ಯಾ? ಹೌದೌದು. ಕಡಲೆ ಹಿಟ್ಟಲ್ಲಿ ಎದ್ದಿ ಎಣ್ಣೆ ಆ ಥರ ಬೋಂಡ ಥರ. ಹೌದು. ಸ್ವಲ್ಪ ಅಕ್ಕಿ ಹಿಟ್ಟು, ಸ್ವಲ್ಪ ನೀರು ಹಾಕಿ ಕಲಿಸಿ ಹಾಕ್ಲಾ? ಸಾಕು. ಮತ್ತೆ ಬೇಕಿದ್ರೆ ಹಾಕು. ಇದ್ಯಾವುದಾದ್ರೂ ಏನಾದ್ರು ಸ್ಪೆಷಲ್ ಒಕೇಶನ್ಗೆಲ್ಲ ಮಾಡ್ತಾರಾ ಅಥವಾ ಹೀಗೆ ಯಾವಾಗದು ಬೇಕಿದ್ರೆ ಮಾಡ್ಕೊಂಡು ತಿನ್ಬೋದು? ಈಗ ಸಂಕ್ರಾಂತಿಗೆ ಅಂತಂದ್ರೆ ಚಟ್ನಿಗಳು ಜಾಸ್ತಿ, ಚಟ್ನಿ ಪಲ್ಯಗಳೆಲ್ಲ ಜಾಸ್ತಿ ಮಾಡಿಕೊಂಡು ಸಂಕ್ರಾಂತಿ ದಿವಸ ಹೊಳೆಗೆ ಹೋಗಿ ಸ್ನಾನ ಮಾಡಿ ಅಲ್ಲೇ ಮನೆಯವರೆಲ್ಲ ಅಲ್ಲೇ ಊಟ ಮಾಡಿ ಬರೋದು. ಎಲ್ಲ ತಗೊಂಡೋಗಿ ಹೊಳೆ ಹತ್ರ ತಗೊಂಡೋಗಿ ಒಂದು 7-8 ಬಗೆ ಚಟ್ನಿ ಇರ್ತದೆ, ಒಂದು 4-5 ಬಗೆ ಪಲ್ಯ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಅದು ಹಬ್ಬ ಆಚರಿಸಿದಾಗ ಆಯ್ತು, ಜೊತೆಗೆ ಒಂದು ಪಿಕ್ನಿಕ್ನೂ ಆಯ್ತಲ್ಲ. ಎಲ್ಲರೂ ಒಟ್ಟಿಗೆ ಸೇರೋದಿಲ್ಲ, ಅವತ್ತಾದ್ರೆ ಎಲ್ಲರೂ ಸೇರ್ತಾರೆ. ಅವತ್ತು ಆತರ ಏನಾದ್ರು ಪದ್ಧತಿ ಇದೆಯಾ? ಎಲ್ಲರೂ ಒಟ್ಟಿಗೆ ಸೇರ್ಬೇಕು ಅಂದ್ರೆ ಮನೆಯವ್ರೇನಾದ್ರೂ ಕುಟುಂಬದ ಮನೆ, ನಮ್ದೆಲ್ಲ ಇಲ್ಲಿ ಈ ಕಡೆ ಇದೆ ಆತರ ಮನೆ ಅಂತ ಏನಿಲ್ಲ. ಅವ್ರವ್ರ ಮನೆಯದು ಮೊದಲಾದ್ರೆ ಎತ್ತಿನ ಗಾಡಿ ಎಲ್ಲ ಇತ್ತು, ಅದರಲ್ಲಿ ಹೋಗ್ತಾ ಇದ್ವಿ. ಈಗ ಎತ್ತಿನ ಗಾಡಿ ಇಲ್ಲ, ಗಾಡಿಯಲ್ಲಿ ಹೋಗುದು. ಸಂಕ್ರಾಂತಿಗೆ ಎಲ್ಲ ಫುಲ್ ಡೆಕೋರೇಟ್ ಮಾಡಿರ್ತಾರೆ ಅದರಲ್ಲಿ ಅಲ್ವಾ? ಹೀಗೆ ಮಾತಾಡ್ತಾ ಅದನ್ನು ಆಯ್ತು. ಈ ಕಡೆ ಇದು ಸ್ಟೀಮ್ ಬಿಟ್ಟಿದೆ, ಕರೆಕ್ಟಾಗಿ ಬೆಂದಿದೆ ಅಲ್ಲ? ಬೆಂದಿದೆ. ಸ್ವಲ್ಪ ನೀರು ತೆಗಿಬೇಕೀಗ ಅದರದ್ದು. ಒಂದು ಬಸಿಲಿಕ್ಕೆ. ಸೊ ಬೆಂದ ನಂತರ ಅಷ್ಟು ಗೊತ್ತಾಗಲ್ಲ ಕಪ್ಪು ಅಂತ ಅಲ್ವಾ? ಕಲರ್ ಸ್ವಲ್ಪ ಕಲರ್ ಹಸಿರು ಬರ್ತದೆ. ಆ ನೀರನ್ನ ನಾವು ಮತ್ತೆ ಪುನಃ ಬೇರೆದಕ್ಕೆ ಯೂಸ್ ಮಾಡ್ಬೋದು. ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಕಾಯಿಮೆಣಸು ಒಗ್ಗರಣೆ ಕೊಟ್ರೆ ಒಂದು ಊಟಕ್ಕೆ ಸಾಂಬಾರು ಆಗ್ತದೆ, ಒಳ್ಳೆದಾಗ್ತದೆ. ರಸಂ ತರ ಆಗುತ್ತೆ. ಅದಕ್ಕೆ ಬೆಲ್ಲ ಹಾಕ್ಬೇಕು, ಸ್ವಲ್ಪ ಬೆಲ್ಲ. ಸೊ
ಸೊ ನಾನು ಅದೇ ಆಗಲೇ ಅಂದ್ಕೊಂಡೆ ಉಪ್ಪು ಏನು ಹಾಕಲಿಲ್ಲ ಬೇಯಿಸುವಾಗ ಅಂತ. ಅದು ಸ್ವೀಟ್ ಬರ್ತದೆ, ಅದಕ್ಕೆ ಬೇಕಾಗಿಲ್ಲ ಅಲ್ವಾ? ಇದನ್ನು ಸ್ವಲ್ಪ ಬೇಯಿಸ್ಕೊಳ್ಳುವ. ಓಕೆ, ಅಂದರೆ ಇದು ಪಾಕ ಬರಬೇಕು. ಸ್ವಲ್ಪ ಮತ್ತೆ ಪುನಃ ಎಕ್ಸ್ಟ್ರಾ ಫ್ಲೇವರ್ಗೆ ನೀವು ಡಿಪ್ ಮಾಡಿ ಓಕೆ. ಪುಟಾಣಿ ಪೌಡರ್. ಓಕೆ, ತೆಂಗಿನ ತುರಿ ಎಲ್ಲ ಹಾಕ್ಕೊಳ್ಬೋದಲ್ಲ ಅದಕ್ಕೆ? ಒಳ್ಳೆ ಪಾಕ ಬಂದಿದೆ. ಈ ಥರ ಮುದ್ದೆ ಬರಬೇಕಲ್ಲ? ಮುದ್ದೆ ಬರಬೇಕು. ಆಫ್ ಮಾಡಲಾ? ಓಕೆ, ಈಗ ಆಯಿತು. ಇದಕ್ಕೆ ಸ್ವಲ್ಪ ಸೋಂಪು ಕಾಳು ಹಾಕುವ. ಮತ್ತು ಒಂದೆರಡು ಏಲಕ್ಕಿ. ಓಕೆ, ಎಣ್ಣೆ ಇಟ್ಬಿಡುವ. ಸೊ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕ? ಸ್ವಲ್ಪ ಇದಾಗಬೇಕು. ಓಕೆ, ಈಗ ಎಣ್ಣೆ ಕಾದ್ರೆ ಎಣ್ಣೆಯಲ್ಲಿ ಹಾಕಿಬಿಡುವ. ಎಸ್, ಕಡಲೆ ಹಿಟ್ಟು ಮಾತ್ರ ಗಟ್ಟಿ ಮಾಡಿ ಇಟ್ಕೊಳ್ಬೇಕಲ್ಲ? ಹೌದು. ಸೊ ಈಗ ಬರೀ ಆ ಕಡಲೆ ಹಿಟ್ಟು ಮಾತ್ರ ಬೆಂದ್ರಾಯ್ತು. ಸೊ ನಾವಿಲ್ಲಿ ಸುಕ್ರುಂಡೆ ಅಂತ ಮಾಡ್ತೀವಿ, ಅದು ಮಾತ್ರ ಅದರ ಒಳಗಿದ್ದು ಫಿಲ್ಲಿಂಗ್ ಬೇರೆ. ಕಡಲೆ ಹಿಟ್ಟಲ್ಲ, ಅಕ್ಕಿ ಹಿಟ್ಟಲ್ಲಿ ಮಾಡೋದು. ಸೊ ಇದೇ ರೀತಿ ಮಾಡ್ತೀವಿ. ಹೆಸರು ಕಾಳು ಹಾಕಿ. ಹೆಸರು ಕಾಳದೂ ಮಾಡ್ತಾರೆ. ಸೊ ಇಲ್ಲಾದರೆ ಈ ಹುರುಳಿ ಕಾಳಲ್ಲ, ಹರಳಿಂದ ಮಾಡ್ತಾರೆ. ಇದಾಯಿತು ಅನ್ಸುತ್ತಲ್ಲ? ತೆಗೆದಾ? ಗ್ಯಾಸ್ ಆಫ್ ಮಾಡಿ. ಓಕೆ, ತಕ್ಕೊಳ್ಳಿ. ಬಿಸಿ ಬಿಸಿ ಹೆಸರು ಕಾಳಿನ ಬೊಂಡ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಒಳ್ಳೆ ಪುಟಾಣಿ ಆಗಿರುವಂಥ ಬೊಂಡ ತಯಾರಿಸಿ ಕೊಟ್ಟಿದ್ದೀರಿ. ಥ್ಯಾಂಕ್ ಯು. ಹೆಚ್ಚಾಗಿ ನೀವು ಖಾರ ಬೊಂಡ ತಿಂದಿರ್ತೀರಿ, ಉದ್ದಿನ ಬೋಂಡ. ಬಟ್ ಇದು ಸಿಹಿ ಬೋಂಡ, ಅದರಲ್ಲೂ ಕೂಡ ಹೆಸರು ಕಾಳಿನ ಬೋಂಡ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಹೆಸರು ಕಾಳಿನ ಬೋಂಡ ತಯಾರಿಸುವ ವಿಧಾನ. ಮೊದಲು ಅರ್ಧ ಕಪ್ ಹೆಸರು ಕಾಳನ್ನು ಮುಳುಗುವಷ್ಟು ನೀರು ಹಾಕಿ 3 ರಿಂದ 4 ವಿಸಿಲ್ ಬರುವವರೆಗೂ ಬೇಯಿಸಿ. ನಂತರ ಬೆಲ್ಲ, ಪುಟಾಣಿ ಪುಡಿ ಹಾಕಿ ಮುದ್ದೆ ಬರುವವರೆಗೂ ಬೇಯಿಸಿ. ಆನಂತರ ಸೋಂಪು ಪುಡಿ, ಏಲಕ್ಕಿ ಹಾಕಿ ಬೆರೆಸಿಕೊಂಡು ಉಂಡೆ ಕಟ್ಟಿಕೊಳ್ಳಿ. ಇನ್ನೊಂದೆಡೆ 1 ಕಪ್ ಕಡಲೆ ಹಿಟ್ಟಿಗೆ 4 ರಿಂದ 5 ಚಮಚದಷ್ಟು ಅಕ್ಕಿ ಪುಡಿ, ಸ್ವಲ್ಪ ನೀರು ಹಾಕಿ ಕಲಸಿಟ್ಟುಕೊಳ್ಳಿ. ಬಳಿಕ ಉಂಡೆಗಳನ್ನು ಹಿಟ್ಟಿನಲ್ಲಿ ಅದ್ದಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ರುಚಿಕರವಾದ ಹೆಸರು ಕಾಳಿನ ಬೋಂಡ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ರುಚಿ. ಎಸ್ ಮೇಡಮ್. ಸೊ ಒಂದು ಸಿಹಿ ಬೊಂಡ, ಇನ್ನೊಂದು ಖಾರ ಬೊಂಡ ಥರನೇ ಇದೆ. ಅದು ಕೂಡ ಚಿಕ್ಕದಾಗಿ, ನನಗಂತೂ ನೋಡುವಾಗ ಕಾಬೂಲ್ ಕಡಲೆ ಥರನೇ ಕಾಣ್ತಾ ಇದೆ. ಸೊ ಟೇಸ್ಟ್ ನೋಡುವ, ತಗೊಳ್ಳಿ. ಅದರಲ್ಲಿ ಹಸಿ ಮೆಣಸು ಬೇಡ ನನಗೆ, ಆದರೂ ಬಂತು. ಒಂಥರ ಡಿಫ್ರೆಂಟ್. ಆ ಪುಟಾಣಿ ಪುಡಿ ಹಾಕಿರೋದ್ರಿಂದ ಅದಕ್ಕೊಂದು ಏನೋ ಕೋಟಿಂಗ್ ಕೊಟ್ಟಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ವೆರಿ ನೈಸ್. ಸೊ ನೆಕ್ಸ್ಟ್ ಇದನ್ನು ಟ್ರೈ ಮಾಡೋಣ. ತಗೊಳ್ಳಿ. ಆ್ಯಕ್ಚುಲಿ ಬೆಲ್ಲದ್ದು ನಾವೇನು ಮಾಡಿದ್ರು ತಡವಾಗಿ ತಿನ್ನಬೇಕಂತೆ, ತುಂಬ ಪೂರ್ತಿ ತಣ್ಣಗಾದ ಮೇಲೆ ಅದರ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಇದು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ಸೊ ಹೆಸರು ಕಾಳು ಏನಾದರೂ ಹಾಗೆ ತುಂಬ ಇದೆ ಉಳಿದಿದೆ ಅಂತ ಹೇಳಿದ್ರೆ ಈ ಥರ ಬೊಂಡ ಮಾಡ್ಕೊಂಡು ಸೂಪರ್.
ಸೊ ಎರಡು ಕೂಡ ಡಿಫ್ರೆಂಟ್ ರೆಸಿಪೀಸ್, ತುಂಬ ಚೆನ್ನಾಗಿತ್ತು ಮೇಡಮ್. ಇದು ಟೀ ಟೈಮ್ ಸ್ನ್ಯಾಕ್ಗೆ ಹೇಳಿ ಮಾಡಿಸಿದ್ದು. ಥ್ಯಾಂಕ್ ಯು ಸೋ ಮಚ್. ಸೊ ಉತ್ತರ ಕರ್ನಾಟಕ ಸ್ಪೆಷಲ್ದು ಒಳ್ಳೆ ರೆಸಿಪಿ ಹೇಳ್ಕೊಟ್ಟಿದ್ದೀರಿ. ಅದಕ್ಕೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಅವರು, ಹಾಗೆಯೇ ನಾನಾ ಮಸಾಲ ಇವರ ವತಿಯಿಂದ ಕಿರುಕಾಣಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ಸೊ ನೋಡಿದ್ರಲ್ಲ, ಇವತ್ತಿನ ಈ ಸಂಚಿಕೆಯಲ್ಲಿ ಒಂದು ಸ್ವೀಟ್ ಒಂದು ಖಾರ ಆದರೂ ಕೂಡ ಜಟ್ಪಟ್ಟಾಗಿ ಕೂಡ ಆಗುತ್ತೆ. ಆ್ಯಂಡ್ ಈ ಒಂದು ಕ್ಯಾರೆಟಿನ ಉಂಡೆ, ಅದು ಕಡುಬು ಅಂತ ಹೇಳಿದರು, ತುಂಬ ಟೇಸ್ಟಿಯಾಗಿದೆ. ಈವ್ನಿಂಗ್ ಟೀ ಟೈಮ್ ಸ್ನ್ಯಾಕಿಗೆ ಹೇಳಿ ಮಾಡಿಸಿದ್ದು. ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಆ್ಯಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿದ್ಯಾ ಕಾಫಿ, ಐಶ್ವರ್ಯ KT ಸ್ಪೆಷಲ್ ಟೀ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.